ಗಡಿಯಾರ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಇಂದು ಬಗೆ ಬಗೆಯ ಕೈ ಗಡಿಯಾರಗಳು, ಗೋಡೆ ಗಡಿಯಾರಗಳು, ಡಿಜಿಟಲ್ ವಾಚ್ಗಳು ಮಾರುಕಟ್ಟೆಗೆ ಲಕ್ಕಿಯನ್ನು ಇಟ್ಟಿವೆ. ಫ್ಯಾಷನ್ ಲೋಕದ ಪರಿಕಲ್ಪನೆ ಬದಲಾಗ್ತಾ ಇರುವಂತೆಯೇ ಎಲ್ಲವೂ ಬದಲಾಗ್ತಾ ಇದೆ. ಆದರೆ ಗಡಿಯಾರ ದುರಸ್ತಿ ಮಾಡುವವನ ಬದುಕು ಮಾತ್ರ ಕಾಲನ ಕರಾಳತೆಗೆ ಸಿಲುಕಿ ಒದ್ದಾಡ್ತಾ ಇದೆ. ಬನ್ನಿ ಈ ಕುರಿತ ಒಂದು ವರದಿ ನೋಡ್ಕೊಂಡು ಬರೋಣ. ಜೆಪ್ಪು ಮಾರುಕಟ್ಟೆ ಬಳಿ ಗೀತಾ ವಾಚ್ ವರ್ಕ್ಸ್ನಲ್ಲಿ ದುಡಿತಾ ಇರುವ ಸುಬ್ಬಯಾನೆ ಸುಬ್ರಹ್ಮಣ್ಯ ಅವರು ಇಂದಿಗೂ ಗಡಿಯಾರದ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಯಾವುದೇ ಕಂಪನಿ ಗಡಿಯಾರ ಕೊಟ್ಟರು ಇವರು ಕ್ಷಣ ಮಾತ್ರದಲ್ಲಿ ದುರಸ್ತಿ ಮಾಡಿಕೊಡುವ ಚಾಕಚಕ್ಯತೆ ಹೊಂದಿದ್ದಾರೆ. 5 ಮಂದಿ ಸಿಬ್ಬಂದಿಗಳು ಇದ್ದ ಇವರ ಅಂಗಡಿಯಲ್ಲಿ ಇದೀಗ ಕೇವಲ ಒಬ್ಬರೇ ದುರಸ್ತಿ ಕೆಲಸವನ್ನ ಮಾಡ್ತಿದ್ದಾರೆ. ಇದೇ ದುಡಿಮೆಯನ್ನ ನಂಬಿಕೊಂಡು ಬಂದವರು ಮುಂದೆಯೂ ಇದೇ ಕೆಲಸವನ್ನ ಮಾಡ್ತೇನೆ ಅಂತಾರೆ. ಟೈಟನ್, ಕ್ವಾಡ್ಸ್, ಫಾಸ್ಟ್ ಟ್ರ್ಯಾಕ್, ಸೀಕೋ ಡಿಜಿಟಲ್ ವಾಚ್ಗಳು ಮಾರುಕಟ್ಟೆಗೆ ಲಗ್ಗೆ ಹಾಕಿದ್ದಾವೆ. ಆಂಟಿಕ್ ಕ್ಲಾಕ್ಗಳು ಕೂಡ ಮಾರುಕಟ್ಟೆಯಲ್ಲಿ ಪ್ರಭುತ್ವ ಸ್ಥಾಪಿಸಿದ್ದಾವೆ. ಆದರೆ ಈ ವಾಚುಗಳನ್ನ ದುರಸ್ತಿ ಮಾಡುವರ ಬದುಕು ತೀರಾ ಶೋಚನೀಯವಾಗತೊಡಗಿತ್ತು ಎನ್ನುತ್ತಾರೆ ವಾಚು ರಿಪೇರಿಗಾರರು. ಹಿಂದೆ ಗವರ್ಮೆಂಟ್ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸಿ ಆಮೇಲೆ ತಂದೆಯವರ ಒಂದು ಕೋರಿಕೆ ಮೇಲೆ ಇದೇ ಅಂಗಡಿಯಲ್ಲಿ ಇದೇ ಉದ್ಯೋಗವನ್ನು ಮುಂದುವರಿಸುತ್ತಿದ್ದೇನೆ. ಈಗ ನಾನು ಇಲ್ಲಿಗೆ ಬರುವಾಗ ಸಾಧಾರಣ ಎನ್ಸೋನಿಯಾ, ನಾಯಕ್ಸ್ ನಮ್ಮ ಇಂಡಿಯಾದ ಕ್ಲಾಕು, ಆನಂತರ ಗುಜರಾತ್ ಇದು ಮೋರ್ಬಿದು ಸೈಂಟಿಫಿಕ್ ಅಂತ ಕ್ಲಾಕ್ ಬರ್ತಿತ್ತು, ಅದು ಸಹ ಒಳ್ಳೆ ಕ್ಲಾಕು. ಆಮೇಲೆ ಮಾಸ್ಟರ್ ಕ್ಲಾಕು, ರಿವೆಕ್ಸ್ ಕ್ಲಾಕ್ಸು, ಸೆಕೋಶಾ ಕ್ಲಾಕು, ಎನ್ಸೋನಿಯಾ ಕ್ಲಾಕು, ಆಮೇಲೆ ಫ್ರೆಂಚ್ ಮೇಡ್ ಬರ್ತಿತ್ತು ಕ್ಲಾಕು. ಮತ್ತು ಈ ಕ್ಲಾಕ್ನಲ್ಲಿ ಇದು ಬರ್ತದೆ, ಯಾವುದು ಚೈಮಿಂಗ್ ಕ್ಲಾಕ್ ಅಂತ ಹೇಳ್ತಾರೆ, ಚೈಮಿಂಗ್ ಆಗಿ ಗಂಟೆ ಹೊಡೆಯುವಂಥ ಕ್ಲಾಕು. ಅದು ಈಗ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ನಮ್ಮ ತಂದೆಯವರ ಆ ಒಂದು ಕಾಲದಲ್ಲಿ ಅದು ತುಂಬ ಒಂದು ಪ್ರಚಲಿತದಲ್ಲಿ ಇರುವಂತಹ ಒಂದು ಗಡಿಯಾರ ಆಗಿತ್ತು. ಅದು ಮ್ಯಾಕ್ಸಿಮಮ್ ಒಂದು ಸಾಧಾರಣ ನಮ್ಮ ಮಂಗಳೂರು ಅಂತೇಳಲ್ಲ, ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿದರೆ, ಉಡುಪಿ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು ಮೆಕ್ಯಾನಿಕಲ್ ಮಾಡೋರು ಒಂದು 10 ಜನ ಇರ್ಬೋದು. ಎಲ್ಲ ಕೋರ್ಸಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತು ಅದಕ್ಕೆ ಸರಿಯಾದ ಒಂದು ಮೆಟೀರಿಯಲ್ಸ್ ಬೇಕು. ಅದು 2 ಇಲ್ಲದ್ರೆ ಭಾರಿ ಕಷ್ಟ ಆಗ್ತದೆ ಮಾಡಲಿಕ್ಕೆ. ನಮಗೆ ಈಗಲೂ ಕೂಡ ಅದು ಆ್ಯಂಟಿಕ್ ಹಿಂದಿನ ಗಡಿಯಾರಗಳನ್ನು, ಹಿಂದಿನ ವಾಚುಗಳನ್ನು ಮಾಡೋದು ತುಂಬ ಒಂದು ಆಸೆ. ಆದರೆ ಅದಕ್ಕೆ ಸರಿಯಾದ ಒಂದು ನಮಗೆ ಕೆಲಸದವರು ಸಿಗ್ತಾ ಇಲ್ಲ, ಮತ್ತು ಅದಕ್ಕೆ ಸರಿಯಾದ ಸ್ಪೇರ್ಸು ಸಿಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಒಂದು ಪ್ರಯತ್ನ ಅಂತ ಹೇಳಿದ್ರೆ ಅದನ್ನು ಖಂಡಿತ ನಾವು ಮಾಡ್ತೇವೆ. ಮುಂದೆಯೂ ಯಾರಾದರೂ ಅಂತಹ ವಾಚುಗಳಿದ್ದರೆ ದಯವಿಟ್ಟು ನಮ್ಮಲ್ಲಿ ತನ್ನಿ, ರಿಪೇರಿ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿದ್ದರೆ ಖಂಡಿತ ನಮ್ಮ ಒಂದು ಒಳ್ಳೆಯ ಒಂದು ಎಫರ್ಟನ್ನು ಹಾಕಿ ನಾವು ಅದನ್ನು ರಿಪೇರಿ ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದರ ಬ್ಯಾಲೆನ್ಸ್ ವೀಲ್ ಇದು ಮೇನ್. ಇದು ನಮ್ಮ ಮನುಷ್ಯನ ಜೀವನದಲ್ಲಿ ಹಾರ್ಟ್ ಇದ್ದಾಗೆ. ಹಾರ್ಟ್ ಹೇಗೆ ಹೊಡ್ಕೊಳ್ತದೋ ಅದನ್ನು ಇದು ಸಹ ಹಾಗೆ ಹೊಡ್ಕೊಳ್ತಾ ಇರ್ತದೆ, ಆಚೆ ಈಚೆ ತಿರುಗ್ತಾ ಇರ್ತದೆ. ಅದು ತಿರುಗಿದರೆ ಎಲ್ಲ ವೀಲ್ಗಳು ತಿರುಗ್ತದೆ. ಇದು ಕೂತ್ಕೊಳ್ಳುವಂಥ ಮೇಲೆ ಮತ್ತು ಈ ಕೆಳಗಿನ ಬೇರಿಂಗ್ ಸ್ಕ್ರೂ ಅಂತ ಹೇಳ್ತಾರೆ ಇದಕ್ಕೆ. ಈ ಸ್ಕ್ರೂಗಳು ಒಂದು ಚೂರು ಅದರೊಳಗೆ ಮಾರ್ಕ್ ಆಗಲಿ ಏನಾದರೂ ಇದ್ದರೆ ಅದು ಖಂಡಿತ ನಡೆಯುವುದಿಲ್ಲ. ಸ್ವಲ್ಪ ಸಣ್ಣ ರೀತಿಯಲ್ಲಿ ನಡೀತದೆ, ಮತ್ತು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗ್ತದೆ. ಅದನ್ನು ಚೇಂಜ್ ಮಾಡಲಿಕ್ಕೆ ಈಗ ಅದಕ್ಕೆ ಸರಿಯಾದ ಆ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ನಮಗೆ. ಟೈಮಿಗೆ ಸರಿಯಾಗಿ ಅದು ಇದಾಗಬೇಕು ಮಾಡುತ್ತೆ.
ಅಂತ ಒಂದು ಕ್ಲಾಕ್ ಬರ್ತದೆ, ಅದು ಮೇಡ್ ಇನ್ ಅಮೇರಿಕನ್ ಕ್ಲಾಕ್. ಅದು ಸಾಧಾರಣ 125. ನಮ್ಮ ತಂದೆಯವರೇ ಇಲ್ಲಿ ಕೆಲಸ ಮಾಡುವಾಗ ಆಗಲೇ ಅದು ಸ್ವಲ್ಪ ನನ್ನ ಕಣ್ಣಿಗೆ ಸ್ವಲ್ಪ ಅದು ತುಂಬ ಹಳದಂತ ಕಾಣ್ತಿತ್ತು. ಆ ಗಡಿಯಾರ ಕೂಡ ಸಹ ಈಗ ನಮಗೆ ಬರ್ತಾ ಉಂಟು. ಅದನ್ನು ಕೂಡ ನಾವು ರಿಪೇರಿ ಮಾಡ್ತೇವೆ. ನಾವು ನಿಜವಾಗಿ ರಿಪೇರಿ ಅದನ್ನು ಮಾಡಲಿಕ್ಕೆ ಕಾರಣ ಆ ಗಡಿಯಾರದ ಮೇಲಿರುವ ಪ್ರೀತಿ ನಮಗೆ ಜಾಸ್ತಿ. ಮೊದಲಿನ ವೈಂಡಿಂಗ್ ಮತ್ತು ಆಟೋಮೆಟಿಕ್ ವಾಚುಗಳೇ ಒಳ್ಳೆಯದು, ಈಗಿನ ಕ್ವಾರ್ಟ್ಸ್ಗಳ ಒಳ್ಳೆಯದಲ್ಲ. ಆದರೆ ಒಂದು ಕ್ವಾರ್ಟ್ಸಿನಲ್ಲಿ ಒಂದೇ ಒಂದು ಮಾತ್ರ ಒಳ್ಳೆಯ ಒಂದು ನಮಗೆ ಒಂದು ಉಪಯೋಗ ಉಂಟಂತ ಏನು ಹೇಳಿದರೆ, ಆ ಕ್ವಾರ್ಟ್ಸ್ನಲ್ಲಿ ಒಮ್ಮೆ ಟೈಮ್ ಸೆಟ್ ಮಾಡಿಟ್ಟರೆ ಅದು ಕರೆಕ್ಟಾಗಿ ನಡೆದರೆ ಯಾವಾಗಲೂ ಟೈಮ್ ಒಂದು ಕರೆಕ್ಟ್ ಆಗ್ತದೆ. ಅದನ್ನು ಬಿಟ್ಟರೆ ಬೇರೆ ಡ್ಯೂರೇಬಿಲಿಟಿ ಎಂಬುದು ಅದರಲ್ಲಿ ಯಾವುದಿಲ್ಲ. ಅದಲ್ಲದೆ ನಮ್ಮ ಈ ಕರಾವಳಿಯಲ್ಲಿ ಅಂತೂ ಆ ಕ್ವಾರ್ಟ್ಸ್ ವಾಚ್ಗಳು ತುಂಬ ಒಂದು ಅಡ್ವಾಂಟೇಜ್ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ಗಾಳಿಯಲ್ಲಿ ಇದರಲ್ಲಿ ಉಪ್ಪಿನಂಶ, ಆಮೇಲೆ ಬೆವರುವುದು ಅದೆಲ್ಲ ಜಾಸ್ತಿ. ಅದಕ್ಕೆ ಮುಂಚಿನ ವೈಂಡಿಂಗ್ ವಾಚ್ಗಳು ಹಾಗೂ ಆಟೋಮೆಟಿಕ್ ವಾಚ್ಗಳೇ ಒಳ್ಳೆಯದು. ರಫ್ ಯೂಸಿಗೆ ಕ್ವಾರ್ಟ್ಸ್ ವಾಚ್ ಪ್ರಯೋಜನ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು 21ನೇ ಶತಮಾನದಲ್ಲಿ ಹಿಂದಿನ ಆ್ಯಂಟಿಕ್ಗಳಿಗೆ ಹೋಗೋದು ತುಂಬ ವಿರಳ ಜನ. ಆದರೂ ಕೆಲವರಿದ್ದಾರೆ, ಇದು ನನ್ನ ತಂದೆಯ ಕಾಲದ್ದು, ಇದು ನನ್ನ ಅಜ್ಜನ ಕಾಲದ್ದು, ಇದನ್ನು ನೀವೊಂದು ಹೇಗಾದರೂ ಮಾಡಿ ಇದನ್ನು ಮಾಡಿಕೊಡಬೇಕು, ಇದರ ಏನು ಕಾಸ್ಟ್ ಉಂಟು ಅದು ಎಷ್ಟಾದರೂ ತೊಂದರೆ ನೀವು ಮಾಡಿಕೊಡಿ ಅಂತ ಹೇಳಿ ಬಂದ ಜನವರಿದ್ದಾರೆ. ಒಟ್ಟಿನಲ್ಲಿ ಕಾಲನ ಕರೆಗೆ ಸಿಕ್ಕು ಅದೆಷ್ಟೋ ವಾಚ್ಗಳು ಇಂದು ಸ್ತಬ್ಧಗೊಂಡಿದೆ. ತಂತ್ರಜ್ಞಾನ ಯುಗ ಬೆಳೆದಂತೆಲ್ಲ ಎಲ್ಲವೂ ಪರಿವರ್ತನೆಯಾಗತೊಡಗಿದೆ. ಸ್ಮಾರ್ಟ್ ವಾಚ್ಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಇನ್ನು ಯಾವ ಬಗೆಯ ವಾಚ್ಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತಾವೋ ಕಾದು ನೋಡಬೇಕಾಗಿದೆ. ಅವಿನಾಶ್ ಮಂಜೇಶ್ವರ್, ನಮ್ಮ ಕುಡ್ಲ ನ್ಯೂಸ್, ಮಂಗಳೂರು.